ಇಂಗ್ಲೆಂಡ್ನಲ್ಲಿ ಹೊಸದಾಗಿ ಕಾಣಿಸಿಕೊಂಡಿರುವಂತಹ ರೂಪಾಂತರಿತ ಕೊರೋನಾ ವೈರಸ್ ನಿಯಂತ್ರಣ ಮೀರಿ ವ್ಯಾಪಿಸ್ತಾ ಇರುವ ಕಾರಣ ಅಲ್ಲಿನ ಸರ್ಕಾರ ರವಿವಾರ ಎಚ್ಚರಿಕೆ ನೀಡಿದ ನಂತರ ಹಲವು ಯುರೋಪಿಯನ್ ದೇಶಗಳು ಬ್ರಿಟನ್ಗೆ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಿದ ಬೆನ್ನಿಗೆ ಸೌದಿ ಅರೇಬಿಯಾ ಕೂಡ ರವಿವಾರದಿಂದ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ಸೇವೆಗಳನ್ನು ಸ್ಥಗಿತಗೊಳಿಸಿದೆ. ಅಲ್ಲದೆ ಕನಿಷ್ಠ 1 ವಾರದ ತನಕ ರಸ್ತೆ ಹಾಗೂ ಸಮುದ್ರ ಮೂಲಕ ದೇಶಕ್ಕೆ ಪ್ರವೇಶಿಸುವುದನ್ನು ಕೂಡ ನಿರ್ಬಂಧಿಸಿದೆ. ಭಾರತದಿಂದ ಸೌದಿ ಅರೇಬಿಯಾಕ್ಕೆ ವಿಮಾನ ತಿಂಗಳ ಹಿಂದಿನಿಂದಲೇ ಸ್ಥಗಿತವಾಗಿದ್ದರೂ ಭಾರತದಿಂದ ಉದ್ಯೋಗ ವೀಸಾ ಹೊಂದಿರುವವರು ಯುಎಇಗೆ ವಿಸಿಟಿಂಗ್ ವೀಸಾ ಮೂಲಕ ಬಂದು ಯುಎಇನಲ್ಲಿ 14 ದಿನ ಕ್ವಾರಂಟೈನ್ ಆಗಿ ಬಳಿಕ ತೆರಳುತ್ತಾ ಇದ್ರು. ಹಲವು ಟ್ರಾವೆಲ್ ಏಜೆನ್ಸಿಗಳು ಈ ವೀಸಾ ಪ್ರಯಾಣ ಕ್ವಾರಂಟೈನ್ ವ್ಯವಸ್ಥೆಯ ಪ್ಯಾಕೇಜ್ ಮೂಲಕ ದುಬೈಗೆ ಕಳಿಸ್ತಾ ಇದ್ರು. ಇನ್ನು ಈ ಬಗ್ಗೆ ಮಾತನಾಡಿದ ಕನ್ನಡಿಗಾಸ್ ಫೆಡರೇಷನ್ ಸಂಚಾಲಕರಾದ ಹಿದಾಯತ್ ಅಡ್ಡೂರ್, ಇದೀಗ ಯುಎಇನಲ್ಲಿ ಹಲವಾರು ಕನ್ನಡಿಗರು ಬಂದು ಸೌದಿಗೆ ಪ್ರಯಾಣಿಸಲಾಗದೆ ಇಲ್ಲೇ ಹೋಟೆಲ್ನಲ್ಲಿ ಉಳಿಯಬೇಕಾದ ಅನಿವಾರ್ಯತೆ ಬಂದಿದೆ. ಈಗ 1 ವಾರ ಕಾಲ ನಿರ್ಬಂಧ ಹೇರಿದಂತಹ ಸೌದಿ ಸರ್ಕಾರ ನಿರ್ಬಂಧವನ್ನು ಹೆಚ್ಚಿನ ದಿನಗಳಿಗೆ ಮುಂದುವರಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುವ ಕಾರಣ ಯುಎಇ ಅಥವಾ ಬೇರೆ ಯಾವುದೇ ದೇಶದ ಮೂಲಕ ಸೌದಿಗೆ ಪ್ರಯಾಣಿಸುವವರು ತಾತ್ಕಾಲಿಕವಾಗಿ ತಮ್ಮ ಪ್ರಯಾಣವನ್ನು ಮುಂದೂಡಿ ಹೋಟೆಲ್ ಹಾಗೂ ಇತರ ಖರ್ಚು ವೆಚ್ಚಗಳನ್ನು ತಪ್ಪಿಸಲು ಸೌದಿ ವಿಮಾನ ನಿರ್ಬಂಧ ರದ್ದುಗೊಳಿಸುವವರೆಗೂ ಕೂಡ ಪ್ರಯಾಣವನ್ನು ಮೊಟಕುಗೊಳಿಸಿ ಅನ್ನುವಂತಹ ಕರೆಯನ್ನು ಕೊಟ್ಟಿದ್ದಾರೆ.